ಬಿಜೆಪಿ ವಿಧಾನ ಪರಿಷತ್ ಚುನಾವಣೆಗೆ ಕಿಶೋರ್ ಕುಮಾರ್ ಬೊಟ್ಯಾಡಿ ಸಮರ್ಥ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ. ಸಣ್ಣ ಸಮುದಾಯದ ಕಿಶೋರ್ ಅವರು ತಳಮಟ್ಟದ ಕಾರ್ಯಕರ್ತನಾಗಿ ಹಂತ ಹಂತವಾಗಿ ಪಕ್ಷದ ವಿವಿಧ ಜವಾಬ್ದಾರಿ ನಿರ್ವಹಿಸಿದ್ದು, ಕಿಶೋರ್ ಕುಮಾರ್ ಬೊಟ್ಯಾಡಿ ಇವರು ರಾಜ್ಯ ಸರ್ಕಾರದ ಬಗ್ಗೆ ಕಾರ್ಕಳ ಬಿಜೆಪಿ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ಆಯೋಜಿಸಿ ಮಾತನಾಡಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಕ್ಷೇತ್ರ ಬಿಜೆಪಿ ವಕ್ತಾರ ರವೀಂದ್ರ ಮೊಯ್ಲಿ, ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಮಹಾವೀರ ಹೆಗ್ಡೆ, ಗೇರು ನಿಗಮದ ಮಾಜಿ ಅಧ್ಯಕ್ಷ ಮಣಿರಾಜ ಶೆಟ್ಟಿ ಇತರರು ಉಪಸ್ಥಿತರಿದ್ದರು. ವಿಜಯನ್ನಾಗಿ ವಿಚಾರವನ್ನು ಸಂದರ್ಭದಲ್ಲಿ ಹೇಳ್ತಾ ಅವರು ಒಬ್ಬ ಅಪ್ಪಟ ದೇಶಪ್ರೇಮಿ ಕಿಶೋರ್ ಕುಮಾರ್ ಏನಂತಂದ್ರೆ ಒಬ್ಬ ಅಪ್ಪಟ ದೇಶಪ್ರೇಮಿ. 2011ರಲ್ಲಿ ಕಾಶ್ಮೀರದ ಲಾಲ್ ಚೌಕ್ನಲ್ಲಿ ಉಗ್ರಗಾಮಿಗಳು ಕರೆಯನ್ನು ಕೊಡ್ತಾರೆ. ಯಾರಾದ್ರೆ ಭಾರತೀಯ ಯಾರಾದ್ರೆ ತಾಯಿಯ ಮೊಲೆ ಹಾಲನ್ನು ಕೊಡುವಂತ ಯಾರಾದ್ರೆ ಭಾರತೀಯ ಇದ್ರೆ ಅವನು ಕಾಶ್ಮೀರದ ಲಾಲ್ ಚೌಕಿ ಬಂದು ಧ್ವಜವನ್ನು ಹಾರಿಸಬೇಕು ಅಂತ ಹೇಳಿ ಒಂದು ಸವಾಲು ನೋಡಿದಾಗ ನಮ್ಮ ರಾಷ್ಟ್ರೀಯ ಬಿಜೆಪಿ ಯುವ ಮೋರ್ಚಾ ಅದೊಂದು ಕರೆಯನ್ನು ಕೊಡ್ತದೆ. ಎಲ್ಲ ಯುವ ಮೋರ್ಚಾ ಕಾರ್ಯಕರ್ತರು ಕಾಶ್ಮೀರದ ಲಾಲ್ ಚೌಕಿ ಬಂದು ಆ ಧ್ವಜವನ್ನು ಹಾರಿಸಿಯೇ ಸಿದ್ಧ ಅಂತ ಹೇಳುವಂತ ಕರೆಯನ್ನು ಕೊಟ್ಟಾಗ ಇದೇ ಉಡುಪಿ ಮಂಗಳೂರು ಜಿಲ್ಲಾಧ್ಯಕ್ಷನಾಗಿರುವಂತಹ ಕಿಶೋರ್ ಕುಮಾರ್ ಅವರು, ರಾಜ್ಯಾಧ್ಯಕ್ಷರಾಗಿರುವ ಸುನಿಲ್ ಕುಮಾರ್ ಅವರ ನೇತೃತ್ವದಲ್ಲಿ ಆ ಕಾಶ್ಮೀರದ ಲಾಲ್ ಚೌಕಿಗೆ ಹೋಗಿ ತನ್ನ ಏನಂತಾರೆ ಜೀವವನ್ನು ಲೆಕ್ಕಿಸದೆ, ಜೀವಭಯವನ್ನು ಲೆಕ್ಕಿಸದೆ ಅಲ್ಲ ಉಗ್ರಗಾಮಿಗಳ ಎದುರು ಹೋರಾಟವನ್ನು ಮಾಡಿ ಅಲ್ಲಿ ಹೋಗಿ ಅವರು ಧ್ವಜವನ್ನು ಹಾರಿಸಿದಂತಹ ಒಬ್ಬ ವ್ಯಕ್ತಿ ಅಂತ ಹೇಳಿದ್ದು ಯಾರಿದ್ರೆ ಒಬ್ಬ ಅಪ್ಪಟ ದೇಶ ಪ್ರೇಮಿ ನಮ್ಮ ಕಿಶೋರ್ ಪುತ್ತೂರು ಅಂತವರನ್ನ ಅಭ್ಯರ್ಥಿ ಮಾಡಿದ್ರು ನಮಗೆಲ್ಲರೂ ಕೂಡ ಖಂಡಿತವಾಗಿ ಹೆಮ್ಮೆ. ಇವತ್ತು ಕಾಂಗ್ರೆಸ್ಸಿಗರಿಗೆ ವೋಟ್ ಕೇಳುವಂಥ ನೈತಿಕತೆ ಯಾವುದೂ ಕೂಡ ಇಲ್ಲ. ನಾವು ನೋಡ್ತಾ ಇದ್ದೇವೆ ನಿನ್ನೆ ಮೊನ್ನೆಯಿಂದ ನಮ್ಮಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಉಡುಪಿ ಚಿಕ್ಕಮಗಳೂರಿಗಿದ್ರೆ ಬ್ರಿಜೇಶ್ ಚೌಟಾರ್ ಅವರು ಮಂಗಳೂರು ಚುನಾವಣೆ ಬಗ್ಗೆ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಈ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಸಂಸದರಾಗಿ ಆಯ್ಕೆಯಾದ ನಂತರ ಇಲ್ಲಿ ತೆರವಾದಂತಹ ಸ್ಥಾನಕ್ಕೆ ಉಪಚುನಾವಣೆಗೆ ನಡೀತಾ ಇದೆ. ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ ಹಿಂದುಳಿದ ವರ್ಗಕ್ಕೆ ಸೇರಿದಂತಹ ಕಿಶೋರ್ ಕುಮಾರ್ ಅವರನ್ನು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯನ್ನಾಗಿ ಮಾಡಿದೆ. ಒಬ್ಬ ತಳಮಟ್ಟದ ಕಾರ್ಯಕರ್ತ, ಒಬ್ಬ ಅತ್ಯಂತ ಸಮಾಜದಲ್ಲಿ ತುಂಬ ಕಡಿಮೆ ಜನಸಂಖ್ಯೆ ಇರುವಂತಹ ಒಂದು ಜಾತಿ, ಬಂಡಾರಿ ಸಮುದಾಯಕ್ಕೆ ಸೇರಿದಂತಹ ಸವಿತ ಸಮಾಜಕ್ಕೆ ಸೇರಿದಂತಹ ಕಿಶೋರ್ ಪುತ್ತೂರ್ ಅವರನ್ನು ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿರುವಂಥದ್ದು ಬಹುಶಃ ಎಲ್ಲ ಕಾರ್ಯಕರ್ತರಿಗೆ ತುಂಬ ಹೆಮ್ಮೆ ಅನಿಸಿದೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ